ತುಳುನಾಡಿನ ದೈವಾರಾಧನೆಯು ಪಾರಂಪರಿಕವಾದ ಭಕ್ತಿ ಮತ್ತು ಸಂಪ್ರದಾಯವನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದೆ ಎನ್ನುವುದನ್ನು ಇಲ್ಲಿನ ಹಲವು ತರವಾಡು ಕುಟುಂಬ ಪದ್ಧತಿ ಸಾಕ್ಷೀಕರಿಸುತ್ತದೆ. ಗುತ್ತು, ಬೀಡು ಹೀಗೆ ನಾನಾ ಪಾರಂಪರಾಗತ ಮನೆತನಗಳು ತಮ್ಮ ಆರಾಧ್ಯ ಸಾನ್ನಿಧ್ಯ ದೈವ ದೇವರುಗಳನ್ನು ಹಿರಿಯರು ಹಾಕಿದ ಕಟ್ಟುಕಟ್ಟಳೆ ಪ್ರಕಾರ ನಡೆಸಿಕೊಂಡು ಬರುತ್ತಿರುವುದೇ ಇಲ್ಲಿನ ವಿಶೇಷ. ಅಂತೆಯೇ ಪ್ರತಿಷ್ಠಿತ ಶಿರೋಡಿಯನ್ ಕುಟುಂಬದವರು ಪಶ್ಚಿಮದ ಕಣಿಪುರ ಕುಂಬಳೆ ಗೋಪಾಲಕೃಷ್ಣ ದೇವರನ್ನು ಆರಾಧಿಸಿಕೊಂಡು ಸೇವೆ ಮಾಡಿ ಪಶ್ಚಿಮದ ಬಾಡೂರು ಬೀಡು, ಉಜಾರು, ಸಂಡಿನಡ್ಕ, ಪಿಲಿಯೂರು, ಕೊಟ್ಯ, ಮೂರಿಬೆಟ್ಟು, ಮೂಡಾಯಿಬೆಟ್ಟು ತರವಾಡು ಮತ್ತು ಪ್ರಸ್ತುತ ಬಾಲ್ಯೊಟ್ಟು ತರವಾಡು ಮನೆಯಲ್ಲಿ ದೈವ ದೇವರನ್ನು ಆರಾಧಿಸಿಕೊಂಡು ಬರುತ್ತಿದ್ದಾರೆ. 2018ನೇ ಇಸವಿಯಲ್ಲಿ ಜ್ಯೋತಿಷಿ ಶ್ರೀ ಉನ್ನಿಕೃಷ್ಣನ್ರವರ ನೇತೃತ್ವದಲ್ಲಿ ಇಟ್ಟ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಪರಿಹಾರೋಪಾದಿ ಕಾರ್ಯಗಳನ್ನು ನಡೆಸಿ ಜೀರ್ಣಾವಸ್ಥೆಯಲ್ಲಿದ್ದ ದೈವ ಸಾನ್ನಿಧ್ಯಗಳಲ್ಲಿ ಮೊಗ, ಆಯುಧ, ಆಭರಣಗಳನ್ನು ನವೀಕರಿಸಲಾಗಿದೆ. ನೂತನ ಚಾವಡಿಯಲ್ಲಿ ವೆಂಕಟರಮಣ ದೇವರು, ಲಕ್ಷ್ಮೀ ದೀಪದಲ್ಲಿ ಧರ್ಮದೈವ ಧೂಮಾವತಿಯ ಸಂಕಲ್ಪ, ಕುಪ್ಪೆ ಪಂಜುರ್ಲಿ ಕಲ್ಲುಟ್ಟಿ, ವರ್ಣರ ಪಂಜುರ್ಲಿ ಕೊರತಿ ಸಾನ್ನಿಧ್ಯ ಹಾಗೂ ಹೊರಾಂಗಣದಲ್ಲಿ ಕೊರಗಚ್ಚ ಕಟ್ಟೆ, ಕಲ್ಲಾಲ್ದ ಗುಳಿಗ ಕಟ್ಟೆ, ಜಾಲಕೊರತಿ ಕಟ್ಟೆ, ಚಾಮುಂಡಿ ಕಟ್ಟೆ ಮತ್ತು ನಾಗನ ಕಟ್ಟೆ ನಿರ್ಮಿಸಲಾಗಿದ್ದು 2021ನೇ ಇಸವಿಯಲ್ಲಿ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಕಲ ಜೀರ್ಣೋದ್ಧಾರ ಕಾರ್ಯಗಳು ಪೂರ್ಣಗೊಂಡು ಕುಂಟಾರು ಶ್ರೀ ವಾಸುದೇವ ತಂತ್ರಿಗಳ ನೇತೃತ್ವದಲ್ಲಿ ಸರಳವಾಗಿ ಪ್ರತಿಷ್ಠಾ ಕಲಶಾಭಿಷೇಕ ನಡೆದಿತ್ತು. ಈ ಪುಣ್ಯ ಕಾರ್ಯದಲ್ಲಿ ಕುಟುಂಬದ ಶಾಖೆಗಳಾದ ಬಾಲ್ಯೊಟ್ಟುಮಾರ್, ಹಾರಾಡಿ ಮತ್ತು ಶಾಂತಿಗೋಡು ಸಂಸಾರಗಳು ಜೊತೆಗೂಡಿದ್ದು ಪ್ರಸ್ತುತ ಪುತ್ತೂರು ಶಾಖೆಯು ಸೇರ್ಪಡೆಯಾಗಿದೆ. ಬಾಲ್ಯೊಟ್ಟುಮಾರ್ ತರಾಡು ಮನೆ ಇರ್ದೆ ಬೆಟ್ಟಂಪಾಡಿ ಕರೆನ 2021 ಏಪ್ರಿಲ್ ತಿಂಗಳು 21ನೇ ತಾರೀಕಿಗೆ ಪ್ರತಿಷ್ಠಾ ಆದ ಇನಿ 4 ವರ್ಷ ಆ ಒಂದು ಬತ್ತಂಡೆ ಈ ನಿಕ್ಕಾನಾಗ ಈ ಮನ್ನಡೆ ಎಂಕಲ ಮೂಜಿನ ವರ್ಷದ ನೇಮೋತ್ಸವವನ್ನು ಮಂತೊಂದುಲ್ಲ. ಬಹುಶಃ ಆಜಿನೋದು ವರ್ಷದ ಇತಿಹಾಸನ ಪಡೆಯಿನಂಚಿತ್ತಿನ ಈ ಒಂಜಿ ಪುಣ್ಯ ಭೂಮಿ ಇನಿ ಹಿರಿಯರ್ನಗ್ಲಿನ ಕಾಲತತ್ತದ ಪೋಂಡಲ ಎಂಕ್ಲೆನ ಕೈಟ್ ಮನ್ಪುನಂಚಿತ್ತಿನ ಆ ಒಂಜಿ ಯೋಗ ಇನಿ ಎಂಕ್ಲೆಗೆ ತಿಗದುಂಡು. ಬಹುಶಃ ಇನಿ ಪ್ರಥಮವಾದ ಒಂಜಿ ಶಾಖೆ ಇಡೆಗೆ ಬತ್ತಂಡೆ ಐದು ಬುಕ್ಕ ಬಾಲ್ಯೊಟ್ಟು ಶಾಖೆ ಪನ್ಪುನವು ಪ್ರಥಮವಾದ ಮುಲು ಐನ ಪ್ರಾರಂಭ ಮಂತದ್ದು ಐದು ಬುಕ್ಕ ಶಾಂತಿಗೋಡು ಶಾಖೆ ಐದು ಬುಕ್ಕ ಆರಡಿ ಶಾಖೆ ಪನ್ಪುನಂಚಿತ್ತನ ಮೂಜಿ ಶಾಖೆಗಳು ಸೇರಿದ್ದು ಸುಮಾರು 110 ಜನತ್ತ ಒಂಜಿ ಕಮಿಟಿಲ ಮುಲು ಸದಸ್ಯರನಾಗಿಲ್ಲ ಸೇರಿದು ಈ ಕಾರ್ಯಕ್ರಮನ ಮಾತು ಎಂಕ್ಲ ಮಂತೊಂದಿಲ್ಲ. ಬಹುಶಃ ಇನ್ನಕ್ಕೆ ಸಂಬಂಧಪಟ್ಟನಂಚಿತ್ತನ ಗ್ರಾಮ ದೇವರು ವಿಷ್ಣುಮೂರ್ತಿ ದೇವರು ಅಂಚನೆ ಸೀಮೆ ದೇವರು ಕುಂಬಲೆ ಗೋಪಾಲಕೃಷ್ಣ ದೇವರು ನೆಕ್ ಸೀಮೆ ದೇವರಾದ ಎಂಕ್ಲೆಗೆ ಆರಾಧನೆ ಮಂತೊಂದು ಬರೊಂದಿಲ್ಲ. ಅಂಚನೆ ಕರಿನ ಏಪ್ರಿಲ್ ತಿಂಗಳು ಎಂಕ್ಲ ಕೊರೋನಾ ಸಂದರ್ಭಡ್ ಅತ್ಯಂತ ಸರಳ ರೀತಿಡ್ ಕೇರಳದ ಉನ್ನಿಕೃಷ್ಣ ಪನ್ಪುನಂಚಿತ್ತಿನ ಜೊಯಿಸಿನ ಮುಖಾಂತರ ಆರ್ನ ಒಂಜಿ ಮಾರ್ಗದರ್ಶನಡ್ ಅತ್ಯಂತ ಸರಳ ರೀತಿಡ್ ಕುಂಟಾರು ರವೀಶ್ ತಂತ್ರಿಲ್ಲೆನ ವಾಸುದೇವ ತಂತ್ರಿಲ್ಲೆನ ನೇತೃತ್ವಡ್ ಬಹುಶಃ ಮೂಲು ಪ್ರತಿಷ್ಠಾ ಮಹೋತ್ಸವನ ಎಂಕ್ಲ ಸರಳ ರೀತಿಡ್ ಮಂತೊಂದು ಬತ್ತ ಐದು ಬುಕ್ಕ ಕರಿನ 2 ವರ್ಷ ನೇಮೋಜ್ಜಯ ಆಂಡ್ ಈ ವರ್ಷ ಮೂಜಿನ ವರ್ಷದ ನೇಮೋತ್ಸವನ ಎಂಕ್ಲ ಮೂಲು ಮನ್ಪಿರ ಮಾತ ಸಿದ್ಧತೆಗಳೇ ಮಂತೊಂದಿಲ್ಲ. ಮೂಜಿನ ವರ್ಷದ ನೇಮ 2 ತಾರೀಕಿಡ್ದು ಬುಕ್ಕ ನಿರಂತರ ಮೂಜಿ ತಾರೀಕಿದ ಬಯ್ಯದಾದ ಪೊರ್ತು ಮುಟ್ಟ ಈ ಕಾರ್ಯಕ್ರಮ ನಡಪುಂಡು. ಅವತ್ತಂದೆ ಕರಿನ 2 ವರ್ಷ ನೇಮ ಆಯ್ನ ಹಿಡ್ದು ಬುಕ್ಕ ಇತ್ತೆ ನೂತನವಾದ ಒಂಜಿ ಪುತ್ತೂರದ ಶಾಖೆಲ ಈಡೆ ಸೇರಿದ ಆಗ್ಲಿನ ಪ್ರಶ್ನೆ ಚಿಂತನೆಗಳು ಮಾತ ಆದು ಇತ್ತೆ ಪರಿಹಾರ ಕಾರ್ಯಕ್ರಮಡಾಗಲಿ ತೊಡಗಿಸವಂದಿರಿ ಕರೆ ನೆಕ್ಸ್ಟ್ಗೆ ಒಂಜಿ ಆಜಿ ತಿಂಗಳದ ಉಲೈ ಆಗಲಿ ಇಡೆ ಬತ್ತದ ಸೇರಿದು ಅಗ್ಲಿನ ಲೆಕ್ಕಡ್ಲ ವಿಶೇಷವಾಯಿನಂಚಿತ್ತನ ಸೇವೆಲ ಮೂಲು ದೈವಗಳಿಗೆ ನಡಪೆರ ಉಂಡು. ಅಂಚನೆ ನನಾತ್ ಕುಟುಂಬದಾಗಲಿ ಈ ಮಣ್ಣಿಗೆ ಬರಿಯರ ಉಳ್ಳೇರು ಪನ್ಪನಂಚಿತ್ತನ ಚಿಂತನೆ ಎಂಕ್ಲಿಗೆ ಪ್ರಶ್ನೆ ಚಿಂತನೆ ತೋಜಿದು ಬತ್ತಂಡು ಹೊಂಡ ಒಂಜಿ ದುಂಬುದ ಆಜಿನೂದು ವರ್ಷಕ್ಕೆ ಪಿರಾಕಿಗೆ ಪೋಂಡಿತ್ತಂಡ ಈ ಮನ್ನಡು ಒಂಜಿ ಸುತ್ತು ಪಡಿಪೇರದ ಇಲ್ಲು ಪನ್ಪನಂಚಿತ್ತನ ಆ ಪಿರಾಕದ ಇಲ್ಲಿತ್ತಂಡು ಆ ನೆಲೆಟ್ಟು ಇನಿ ಆಜಿನೂದು ವರ್ಷಕ್ಕೆ ಅವು ಮನ್ನಡು ಇಂದುವಾದ ಪೋತ್ತಂಡು ಐದು ಬುಕ್ಕ ಎಂಕ್ಲ ಆಜಿನೂದು ವರ್ಷದ ಚಿಂತನೆ ಮಾತ ಬತ್ತಿ ಬುಕ್ಕ ಐದು ನೆಕ್ಸ್ಟ್ಗೆ ಇಂಚಿತ್ತಿನ ತರವಾಡು ಮೂಲ ಆವುಡು ಪಂಡದು ದೈವಜ್ಞರು ಪಂಡಿರ ಐದು ಬುಕ್ಕ ಐಕ್ ಬೋಡಪ್ಪನ ವ್ಯವಸ್ಥೆನ ಮಂತದ್ದು ಸುಮಾರು 40 ಲಕ್ಷದ ಅಂದಾಜಿಡ್ ನೆತ್ತ ಒಂಜಿ ಜೀರ್ಣೋದ್ಧಾರ ಕೆಲಸ ಮುಖ ಮಾತ ಐಕೊಂಜಿ ಕೊಟ್ಯದ ಅಂಚನೆ ಗುವೆಲು ಮಾತ ವ್ಯವಸ್ಥೆಗಳೇನು ಮಂತೊಂದು ಬರ್ತದ.
ಅಂಚನೆ ಮೂಜಿನ ವರ್ಷದ ನೇಮೋತ್ಸವನು ಸಹ ಚೂರು ಎಂಕ್ಲ ಮಾತೆಲ್ಲ ಸೇರಿದು ಕಮಿಟಿದ ಹಿರಿಯರೈನ ಅಂಚಿತ್ತನಾರು ನರಸಿಂಹ ಪೂಜಾರಿ ಬೇರೆನ ಒಂಜಿ ಮಾರ್ಗದರ್ಶನಡು ಎಂಕ್ಲ ಕಮಿಟಿದ ಅಧ್ಯಕ್ಷರೈನ ಅಂಚಿತ್ತನ ಸೆಸಪ್ಪ ಪೂಜಾರಿ ಪಲಂಬೆ ಬೇರೆನ ಅಧ್ಯಕ್ಷತೆಡು ಬಹುಶಃ ಕುಟುಂಬದ ಮಾತ ಸದಸ್ಯರನ್ನ ಸೇರುವಿಕೆಡು ಒಂಜಿ ವಿಜೃಂಭಣೆಡು ಈ ನೇಮೋತ್ಸವನ ಮನ್ಪಡು ಪಂಡದು ಎಂಕ್ಲ ತೀರ್ಮಾನ ಮಂತದ ಸುಮಾರು ಮೂಜಿ ದಿನದ ಕಾರ್ಯಕ್ರಮ ಮೂಲ ನಡಪಂಡು 2 ತಾರೀಕಿಗೆ ಬೊಲ್ಪುಗು ರಾಧಾಕೃಷ್ಣ ಭಟ್ ಕೊಕ್ಕೂರು ಇವೆರ್ನ ನೇತೃತ್ವಡು ವೈದಿಕ ಕಾರ್ಯಕ್ರಮ ನಡಪಂಡು ಐದು ಬುಕ್ಕ ಮಧ್ಯಾಹ್ನದ ಬುಕ್ಕ ದೈವಲೆಗೆ ತಂಬಿಲ ಬೈಯಡು ದೈವಗಳೇನ ಭಂಡಾರನ ದೆತ್ತದು ನರ್ತನ ಸೇವೆ ಬೈಯಗೆ 7 ಗಂಟೆ ಬುಕ್ಕ ನಡಪಂಡು ಐದು ಬುಕ್ಕ ಲಾಸ್ಟ್ಗೆ ಆದಿತ್ಯವಾರ ಬೊಲ್ಪುಗು ಧರ್ಮದೈವ ಜೂಮಾದಿ ದೈವದ ನೇಮಲ ಐದು ಬುಕ್ಕ ಕೊರತಿ ದೈವದ ನೇಮ ಅದು ಬೈಯಗೆ 8 ಗಂಟೆಗೆ ಸರಿಯಾದ ಕೊರಗಜ್ಜ ದೈವದ ನೇಮೋತ್ಸವಲ ನಡಪೆರಗೊಂಡು ಈ ಮಾತ ಕಾರ್ಯಕ್ರಮಡು ಊರದಾಗಲು ಮಾತೆಲ್ಲ ಬರ್ತದೆ ಇತನೆ ಎಂಕ್ಲ ಆಮಂತ್ರಣ ಪತ್ರಿಕೆನೆ ಮೂಲ ಊರದಾಗಲಿ ಮಾತೆರೆಗಳ ಕೊರ್ತ ನಿಗಲು ಮಾತ ಬರ್ತದೆ ಈ ಕಾರ್ಯಕ್ರಮನ ಯಶಸ್ವಿ ಮನ್ಪಡುವಂಥದ್ದು ಈ ಮೂಲಕ ವಿನಂತಿನ ಮಂತಂದ್ರೆ ಸುಮಾರು 600 ವರ್ಷಗಳ ಇತಿಹಾಸವಿರುವ ತರವಾಡು ಮನೆಯಲ್ಲಿ ಕುಟುಂಬದವರ ಹಿರಿಯರಾದ ನರಸಿಂಹ ಪೂಜಾರಿ ಬೊಳ್ಳಿಂಬಳರವರ ಮಾರ್ಗದರ್ಶನದಲ್ಲಿ ಜೀರ್ಣೋದ್ಧಾರ ಸಮಿತಿ ಹಾಗೂ ಕುಟುಂಬದ ಸದಸ್ಯರು ಒಗ್ಗೂಡಿ ಇದೀಗ 3ನೇ ವರ್ಷದ ನೇಮೋತ್ಸವ ನಡೆಸಲು ಅಣಿಯಾಗಿದ್ದು ಡಿಸೆಂಬರ್ 2 ಮತ್ತು 3ರಂದು ವಿಜೃಂಭಣೆಯಿಂದ ನೇಮೋತ್ಸವ ನಡೆಯಲಿದೆ. ಡಿಸೆಂಬರ್ 2ರಂದು ಬೆಳಗ್ಗೆ ವೇದಮೂರ್ತಿ ರಾಧಾಕೃಷ್ಣ ಭಟ್ ಕಕ್ಕೂರು ನೇತೃತ್ವದಲ್ಲಿ ನಾಗದೇವರು, ಧರ್ಮದೈವ ಧೂಮಾವತಿ ಹಾಗೂ ಪರಿವಾರ ದೈವಗಳಿಗೆ ತಂಬಿಲ ಸೇವೆ, ಸತ್ಯನಾರಾಯಣ ಪೂಜೆ, ವೆಂಕಟರಮಣ ದೇವರ ಪೂಜೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ ಜರುಗಲಿದೆ. ಸಂಜೆ ಸುಳ್ಳೆಪದವು ಪಾದೆಗದ್ದೆ ಅಂಬಾಭವಾನಿ ಭಜನಾ ಮಂಡಳಿಯವರಿಂದ ಕುಣಿತ ಭಜನೆ ಜರುಗಲಿದೆ. ರಾಹುಗುಳಿಗ, ಚಾಮುಂಡಿ, ಜಾಲಕೊರತಿ ದೈವಗಳ ತಂಬಿಲ ನಡೆದು ಬಳಿಕ ಧರ್ಮದೈವ ಹಾಗೂ ಪರಿವಾರ ದೈವಗಳ ಭಂಡಾರ ತೆಗೆಯುವ ಕಾರ್ಯಕ್ರಮ, ಕಲ್ಲಾಲ್ತಗುಳಿಗ ನೇಮ ನಡೆದು ಅನ್ನ ಸಂತರ್ಪಣೆ ನಡೆಯಲಿದೆ. ರಾತ್ರಿ ಕುಪ್ಪೆ ಪಂಜುರ್ಲಿ ಹಾಗೂ ಕಲ್ಲೂಟಿ ದೈವದ ನೇಮ, ವರ್ಣರ ಪಂಜುರ್ಲಿ ನೇಮ ನಡೆಯಲಿದೆ. ನಡಪಿಂಚಿ ನೇಮೋತ್ಸವಗೂ ಮೂರ್ತ ಮಾತ ಭಕ್ತರ್ಲ ಬರ್ತದೆ. ಈ ಕಾರ್ಯಕ್ರಮಟು ಮಾಂತೆರ್ಲ ಬತ್ತ ಸೇರಿಡುವಂತೆ ಈ ಮೂಲಕ ವಿನಂತಿ ಮಂತಂದುಲ್ಲ. ಡಿಸೆಂಬರ್ 3ರಂದು ಬೆಳಗ್ಗೆ ಧರ್ಮದೈವ ಧೂಮಾವತಿ ನೇಮ ನಡೆದು ಪ್ರಸಾದ ವಿತರಣೆಯಾಗಿ ಅನ್ನ ಸಂತರ್ಪಣೆ ಜರುಗಲಿದೆ. ಸಂಜೆ ಕೊರತಿ ದೈವದ ನೇಮ, ರಾತ್ರಿ ಕೊರಗಜ್ಜ ದೈವದ ನೇಮ ಜರುಗಲಿದೆ. ನೇಮೋತ್ಸವ ಕಾರ್ಯಕ್ರಮಗಳು ಸುದ್ದಿ ಲೈವ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ